ನಮಸ್ಕಾರ. ನಾನು ಜಯರಾಜ್ ನಾಯ್ಡು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ಕೆಲವು ದಿನಗಳಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಉಮಾಪತಿ ಮತ್ತು ಸ್ವಲ್ಪ ಜನ ಯಾರೋ ಈ ಲಂಕೇಶ್ ಪತ್ರಿಕೆ ಇಂದ್ರಜಿತ್ ಲಂಕೇಶ್ ಇವರು ಏನು ನಡೀತಾ ಇದೆ ಇಲ್ಲಿ? ಒಬ್ಬ ಚಿತ್ರನಟನ ಇಟ್ಕೊಂಡು ಇದೆಲ್ಲ ಏನು ನಡೀತಾ ಇದೆ? ಇದೆಲ್ಲ ಬೇಕಾಗಿತ್ತಾ? ನೀನು ಅಪ್ಪ ಹುಟ್ಟಿದ್ರೆ, ನೀನು ಅವನಿಗೆ ಹುಟ್ಟಿದ್ರೆ ಏನಿದು? ಇವತ್ತು ದರ್ಶನ್ ಅವ್ರ ಬಗ್ಗೆ ಮೊದಲನೇದಾಗಿ ಹೇಳ್ತೀನಿ, ನಾನು ಯಾರ ಫ್ಯಾನು ಅಲ್ಲ. ನಾನು ಬಂದು ಈ ಹಿಂದೆ ಮಂಡ್ಯ ಚುನಾವಣಾ ಸಮಯದಲ್ಲಿ ಇದೇ ದರ್ಶನ್ ಅವರ ಮೇಲೆ ಚುನಾವಣಾ ಆಯೋಗದಲ್ಲಿ ಕೇಸ್ ಹಾಕಿದವನು, ಮೊದಲು ತಿಳ್ಕೊಳ್ಳಿ. ಆದರೆ ಇವತ್ತು ಹೀರೋನ ಇಟ್ಕೊಂಡು ಆಟ ಆಡ್ತಿದ್ದೀರಲ್ಲ, ನನ್ನ ನಿಜವಾಗ್ಲೂ ಇವತ್ತು ಹೆಮ್ಮೆ ಅನಿಸುತ್ತೆ. ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹೀರೋಗಳ ಪೈಕಿ ಒಂದು ಕೈ ಜಾಸ್ತಿ ಇವತ್ತು ದರ್ಶನ್ ಅವರಿದ್ದಾರೆ. ಯಾಕೆ ಅಂತಂದರೆ, ಲಾಕ್ಡೌನ್ ಸಮಯದಲ್ಲಿ ಪ್ರಾಣಿಗಳಿಗೆ ಅನ್ನ ಕೊಡೋರು ಯಾರೂ ಇರಲಿಲ್ಲ. ಇವತ್ತು ಈ ಲಾಕ್ಡೌನ್ ಸಮಯದಲ್ಲಿ ನಾವೆಲ್ಲ ಮನುಷ್ಯರಿಗೆ ಊಟ ಕೊಡ್ತಾ ಇದ್ವಿ. ಆದರೆ ಆ ಮೃಗಾಲಯದಲ್ಲಿರ್ತಕ್ಕಂಥ ಪ್ರಾಣಿಗಳ ಬಗ್ಗೆ ನಮ್ಮ ಮಗನೂ ತಲೆ ಕೆಡಿಸ್ಕೊಳ್ಳಲಿಲ್ಲ. ಇವತ್ತು ಅವನು ಯಾವನೋ ಬಂದಿನಲ್ಲ ಬಾಂಡ್ಲಿ ಲಂಕೇಶ್, ಏನೋ ಹೇಳ್ತಾ ಇದ್ದ ಲಂಕೇಶ್, ನನಗೆ ಪತ್ರಿಕೆ ಇದೆ ಇದೆ ಅಂತ. ನಿನ್ನ ಇದೇ ಲಂಕೇಶ್ ಪತ್ರಿಕೆ ಮತ್ತು ನಿಮ್ಮ ಬಗ್ಗೆ, ನಿನ್ನ ಸೋದರಿ ಬಗ್ಗೆ ಪ್ರತಿಯೊಂದು ಗೊತ್ತು. ಎಷ್ಟು ವಿರೋಧ, ಏನು ನಿಮ್ಮಿಂದ ಏನಾಗಿದೆ? ಒಂದು ನಾಯಿಗೆ ಹಾಲು ಹಾಕಿದಂಥ ಯೋಕ್ತಿ ನಿಮಗಿದೆಯಾ? ಏನು ದರ್ಶನ್ ಬಗ್ಗೆ ನೀವು ಮಾತಾಡಲಿಕ್ಕೆ? ಹೌದು, ಅವನು ಸರಿ ಇಲ್ಲ ಅಂತ ಹೇಳಿದಾರೆ ತಾನೆ. ದರ್ಶನೇ ಹೇಳಿದಾರೆ ನಾ ಸರಿ ಇಲ್ಲ ಅಂತ. ಈ ಮತ್ತೇನು ಕೊಚ್ಚೆ ಮೇಲೆ ಕಲ್ಲು ಹಾಕೋದು, ಅದಾಕೋದು ಇದಾಕೋದು ಅಂತ? ಕೊಚ್ಚೆ ಅವ್ರು ಆಗ್ತಾ ಇಲ್ಲ, ನೀವು ಆಗ್ತಾ ಇರೋದು. ಆ ವ್ಯಕ್ತಿನ ಬೇಕು ಅಂತ ರೊಚ್ಚಿಗೆಪ್ಸತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ. ಒಂದು ಸಮಯದಲ್ಲಿ ಅವ್ರ ಮೇಲೆ ಕೇಸ್ ಹಾಕಿದಂಥ ವ್ಯಕ್ತಿ ನಾನು, ನೀವಲ್ಲ. ನೀವೆಲ್ಲ ಪ್ರಚಾರಕ್ಕೆ ಬಂದಂಥವ್ರು. ಆದರೆ ಆ ಮಾನವೀಯತೆ ಹೃದಯ, ರಾಯಭಾರಿ ಆಗಿರ್ತಕ್ಕಂಥದ್ದು, ಉಚಿತವಾಗಿ ರಾಯಭಾರಿ. ನೀಂತರ ಎಲ್ಲೋ ಮಜಾ ಟಾಕೀಸಲ್ಲಿ ಹಲ್ಲು ಬಿಟ್ಕೊಂಡ ಹೆಣ್ಮಕ್ಳು ನೋಡ್ತಾ ನಿಂತಿರಲಿಲ್ಲ. ಇವತ್ತು ಸ್ವಲ್ಪ ಜನ ಯಾರೋ ಹೋಗಿ ಕನ್ನಡದ ಶಾಲೆ ಹಾಕ್ಯಂದು ಡಿ ಬಾಸ್ನ 5 ವರ್ಷ ನಿಷೇಧ ಮಾಡಬೇಕು. ತಿಕ್ಕದಲ್ಲಿ ತಾಕತ್ತಿದೆಯಾ ಅವರಿಗೆ? ಕನ್ನಡ ಪರ ಹೋರಾಟ ಬೇಕಾದಷ್ಟಿದೆ. ಅಂಥದ್ದು ಮಾಡೋದು ಬಿಟ್ಟು ಈ ರಾಜಕೀಯನ ಒಂದು ಈ ಪರವಾಗಿ ನಿಷೇಧ ಮಾಡೋಕೆ ಹೋಗಿ ಅಂತ ಹೇಳ್ತಿರಲ್ಲ, ಏನ್ರಿ ಇದು? ನೀವು ಯಾವ ಹೋರಾಟ ಮಾಡಿದ್ರಿ ಸ್ವಾಮಿ? ಕನ್ನಡ ಪರ ಹೋರಾಟ ಯಾಕೆ ಬೇಕಾಗಿತ್ತು? ಒಬ್ಬ ಕನ್ನಡ ಪರ, ಕನ್ನಡದ ಒಬ್ಬ ಮೇರು ಇವತ್ತು ಉತ್ತುಂಗದಲ್ಲಿರ್ತಕ್ಕಂತಹ ಒಬ್ಬ ಹೀರೋನ್ನ ನಾವು ನಿಷೇಧ ಮಾಡು ಅಂತ ಹೇಳ್ತೀರಾ? ಇದನ್ನ ಕನ್ನಡ ಪರ ಹೋರಾಟದ್ದು? ಇವತ್ತು ನಿಜವಾಗ್ಲೂ ಕನ್ನಡದ ಬದ್ಧತೆ ಇರತಕ್ಕಂತಹ ಕನ್ನಡ ಪರ ಹೋರಾಟಗಾರರು ಯಾರೇ ಆಗಿರಲಿ, ಇವತ್ತು ಒಳ್ಳೊಳ್ಳೆ ಚಿತ್ರ, ಕುರುಕ್ಷೇತ್ರ, ರಸಾಯಳಿ ರಂಗಣ್ಣ, ಇದು ಸಂಗೊಳ್ಳಿ ರಾಯಣ್ಣ, ಪ್ರತಿಯೊಂದು ಅಂತ ಕೊಟ್ಟಂತಹ ಹೀರೋ ದರ್ಶನ್ ಪರವಾಗಿ ನಾವೆಲ್ಲ ನಿಲ್ಲಬೇಕಾಗಿದೆ. ಅವರು ವೈಯಕ್ತಿಕ ಅಪವಿತ್ರ ಗೋಡನ್ ಕರ್ಕೋಗ್ತಾರೆ, ಇನ್ನೊಬ್ರು ಕರ್ಕೋಗ್ತಾರೋ, ನಮಗೆ ಯಾಕೆ ನಿಮಗೆ ಯಾಕದು? ನೀವು ಕರ್ಕೋಗೋಕ್ಕಾಗ್ತಾ ಇಲ್ಲ ಅಂತನಾ? ಅವ್ರ ಫ್ಯಾಮಿಲಿ ಹಾಳು ಮಾಡಬೇಕು ಅಂತನಾ? ನೀವೇ ಸಾಚಗುಳ?
ಇವತ್ತು ಹೇಳ್ತಾ ಇದ್ದೀನಿ, ದರ್ಶನ್ ಅವರ ಪರವಾಗಿ ನಾವು ನಿಲ್ತಾ ಇದ್ದೀವಿ. ಬರುತ್ತೆ ಅಂತ ಗೊತ್ತು ನನಗೆ, ಈಗಾಗಲೇ ಬರ್ತಾ ಇದೆ. ಜಾತಿ ಅಂತನಾ ಅಥವಾ ಇನ್ನೊಂದಂತನ ತೊಂದರೆ ಇಲ್ಲ. ಡಿ ಬಾಸ್ ಅವರ ಡಿ ಬಾಸ್ ಅಂತ ಇವತ್ತು ನನ್ನ ಬಾಯಲ್ಲಿ ಬಂದಿದೆ. ಇದುವರೆಗೂ ನಾನು ಕರೆದಿರಲಿಲ್ಲ. ಯಾಕೆಂದರೆ ಆ ಒಂದು ಕೇಸ್ ಕೊಟ್ಟಾಗ ಇದೇ ಡಿ ಬಾಸ್ ಅಭಿಮಾನಿಗಳು ನನಗೂ ಹಾಕಿ ಗುಮ್ಮಿದ್ರು, ನನಗೂ ಟಾರ್ಚರೂ ಕೊಟ್ಟಿದ್ರು. ಅದೂ ನನಗೆ ಗೊತ್ತಿದೆ. ದರ್ಶನ್ ಅವರಿಗಿರ್ತಕ್ಕಂಥದ್ದು ಮಾಸ್ ಅಭಿಮಾನಿಗಳು. ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಅದನ್ನು ಮಾತ್ರ ನೋಡೋಣ. ಅವರಲ್ಲಿ ತಾಯಿ ಹೃದಯ ಇದೆ, ಅದನ್ನು ನೋಡೋಣ. ಅವ್ರ ವೈಯಕ್ತಿಕ ನಮಗೆ ಬೇಡ. ಅವ್ರಿಗೆ ನಾವೇನು ಅವ್ರ ವೈಯಕ್ತಿಕ ತಗೊಂಡು ಅವ್ರು ಕುಡಿತಾರಾ ಅಥವಾ ಇನ್ನೊಂದು ಮಾಡ್ತಾರಾ, ಏನು ಮಾಡ್ತಾರ ಅಂತೇಳಿ ಅವ್ರಿಗೆ ನೀವೇನು ಹೆಣ್ಣು ಕೊಡಬೇಕಾ ಅಥವಾ ಅವ್ರ ಮನೆಯಿಂದ ಹೆಣ್ಣು ತರಬೇಕಾಗಿದೆ ನೀವು? ಇದೇ ಇಂದ್ರಜಿತ್ ಲಂಕೇಶ್ ಅವರಿಗೆ ಒಂದು ಚಾಲೆಂಜ್. ನಿಮ್ಮ ಸಹೋದರಿ ಕೊಲೆ ಆಗಿದ್ರ ಬಗ್ಗೆ ಧ್ವನಿ ಎತ್ತಿದ ಒಂದು ಹೋರಾಟ ಮಾಡಕ್ ಬರಲಿಲ್ಲ. ಎಲ್ಲೋ ಒಂದ್ ಕಡೆ ಪ್ರಚಾರ ಸಿಗುತ್ತೆ ಅಂತೇಳಿ ಇಮ್ಮಿಡಿಯೇಟ್ಲಿ ಆತ ಬಾಂಡ್ಲಿ ಬಿಟ್ಕೊಂಡು ಒಡೆ ಬರ್ತಿರಲ್ಲ ನೀವು. ಅದ್ರ ಬಗ್ಗೆ ಯಾಕೆ ಹೋರಾಟ ಮಾಡಲಿಲ್ಲ? ಯಾಕೆ ಅವತ್ತೇನು ಕಾಣಲಿಲ್ವಾ? ಇವತ್ತು ಅವ್ರು ಹುಟ್ಟಿದ ಹಬ್ಬದ ದಿನ ಎಷ್ಟೋ ಅನಾಥಾಶ್ರಮಗಳಿಗೆ ದಿನಸಿ ಸಾಮಾನು ಕಳಿಸ್ತಿರಲ್ಲ, ಅದು ಗೊತ್ತಾ? ಯಾವ ಇವೆಲ್ಲ ಹೇಳ್ತಾ ಇದ್ದೀನಿ. ನಾನು ಈಗೂ ಹೇಳ್ತಾ ಇದ್ದೀನಿ, ನಾನು ಯಾರ ಅಭಿಮಾನಿ ಅಲ್ಲ. ಆದರೆ ಅವರಲ್ಲಿರ್ತಕ್ಕಂತಹ ಮಾನವೀಯತೆಗೆ ಮಾತ್ರ ಬೆಲೆ ಕೊಡಿ. ಆ ಮಾನವೀಯತೆ ಬಿಟ್ಟು ಯಾರೇ ಆಗಿರಲಿ, ಉಮಾಪತಿ, ಇಂದ್ರಜಿತ್ ಲಂಕೇಶ್, ಯಾರೇ ಆಗಿದ್ರು ಪರವಾಗಿಲ್ಲ. ನೀನೇನು ಹೇಳ್ದಲ್ಲ, ಏನೋ 106 ಎಕರೆ ಇದ್ರೆ ನಿನಗೆ, ಬೇರೆಯವರಿಗಲ್ಲ. ಅದು ನಿನ್ನ ಶೋಕಿ ನೀನಿಟ್ಗ. ಉಮಾಪತಿ, ಇದು ವಾರ್ನಿಂಗ್ ಅನ್ಕೊಂತಿರೋ ಅಥವಾ ಉಪದೇಶ ಅನ್ಕೊಂತಿರೋ ಗೊತ್ತಿಲ್ಲ. ರಾಬರ್ಟ್ ಫಿಲಂ ಮಾಡಿರೋದನ್ನೇ ಉಮಾಪತಿ ಯಾರು ಅಂತ ಗೊತ್ತಾಗಿದ್ದು. ಅಲ್ಲಿಗೆ ನೀವು ದಾಸನಿಗೆ ದಾಸನಾಗಿರ್ಬೇಕಾಗುತ್ತೆ. ಇನ್ನ ಪತ್ರಿಕೋದ್ಯಮದಲ್ಲಿ ಇರ್ತಕ್ಕಂತಹ ನಿರ್ದೇಶಕ ಇಂದ್ರಜಿತ್, ನೀವು ನಿರ್ದೇಶಕರು ಅಥವಾ ಪತ್ರಕರ್ತರು, ಎರಡ ಗೋಡೆ ಮೇಲೆ ಕಾಲಿಡಬೇಡಿ. ನಿಮಗೆ ತಾಕತ್ತಿದ್ರೆ ನಿರ್ದೇಶಕ ಅಂತ ಹೇಳಿ ಅಥವಾ ಪತ್ರಕರ್ತ ಅಂತ ಹೇಳಿ. ಅದು ಬಿಟ್ಬಿಟ್ಟು 2 ಟ್ಯಾಗ್ಲೈನ್ ಹಾಕಿ ಬಂದು ಜನರನ್ನು ಯಾಮಾರಿಸ್ತಕ್ಕಂಥ ಕೆಲಸ ಮಾಡಬೇಡಿ. ನೀವು ಕಾಗೆ ಹಾರಿಸೋದನ್ನು ಬಹಳ ಜನ ನೋಡಿದ್ದಾರೆ. ಯಾಕೆಂದರೆ ಡ್ರಗ್ ಕೇಸಲ್ಲೂ ಸಹ, ಪ್ರತಿಯೊಂದರಲ್ಲೂ ಸಹ ಬಂದು ಪ್ರಚಾರ ಸಿಕ್ತು. ಯಾಕೆಂದರೆ ನಿಮ್ಮ ಪೇಪರ್ನ ಯಾರು ಓದ್ತಾ ಇಲ್ಲ, ಆಗೋದು ಇಲ್ಲ. ಆ ಒಂದು ಕಾರಣಕ್ಕೆ ಇಲ್ಲಿ ಬಂದು ಪ್ರಚಾರ ತಗೊಂಡು ಹೋಗೋದು ಬೇಡ. ಈಗೂ ಹೇಳ್ತಿದ್ದೀನಿ, ಪ್ರತಿಯೊಬ್ಬ ಕನ್ನಡಿಗ ದರ್ಶನ್ ಅವ್ರ ಪರವಾಗಿ ನಿಲ್ಲಬೇಕಾಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಈ ಥರ ಆಗ್ತಾ ಇದ್ದಾಗ ಅವರ ಮನಸ್ಥಿತಿ ಕುಗ್ಗಿಸಿ ನಮ್ಮಿಂದನೇ ದೂರ ಮಾಡಿಸ್ತಕ್ಕಂಥ ಕೆಲಸ, ಅಥವಾ ಚಿತ್ರರಂಗನೇ ಬೇಡ ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ರೆ ಇಂಥ ಕಲಾವಿದರನ್ನ ಮತ್ತೆ ವಾಪಸ್ ತರೋಕ್ಕಾಗಲ್ಲ. ಅಂಥವ್ರಿಗೆ ನಾವು ಆತ್ಮಸೈರ್ಯ ಕೊಡಬೇಕಾಗುತ್ತೆ, ಅವ್ರ ಪರವಾಗಿ ನಿಲ್ಲಬೇಕಾಗುತ್ತೆ. ನಾವು ನಮ್ಮ ಆಸ್ತಿ ಸಮಯ ಅವರೆಲ್ಲ ಇವತ್ತು ಎಲ್ಲೋ ಒಂದು ಕಡೆ ಚಿತ್ರ ಯಶಸ್ವಿಯಾಗಿ ಓಡಬೇಕಾದ್ರೆ ಕರ್ನಾಟಕದ ಹೀರೋ ಅಂತ ಕರೀತಾರೆ ಬಿಟ್ರೆ ಅವನು ಜಾತಿ ಬಗ್ಗೆ, ಅವನ ಏನು ಬಗ್ಗೆ, ಅವನ ಹಿನ್ನೆಲೆ ಬಗ್ಗೆ ಯಾರು ಹೇಳಲ್ಲ. ಆಯಿತು, ಅವ್ರು ಸರಿ ಇಲ್ಲ ಅಂದರೆ ಬೇಡ, ಅವ್ರಿಗೆ ಬೇಕಾದವರು ಚೆನ್ನಾಗಿದಾರಲ್ಲ ಬಿಡಿ. ಅದು ಬಿಟ್ಬಿಟ್ಟು ನೀವೇನು ಮಾಡಬೇಕು?
ನನಗೆ ಬೇಕಾ, ನಾನಿದ್ದೀನಿ. ಅವ್ರ ಫ್ಯಾನ್ಸ್ ಬಗ್ಗೆ ಅವರ ಏನು ರೌಡಿಗಳು ಅಂತ ಕರಿತೀರಾ ಇಂದ್ರಜಿತ್? ಹೆಂಗಾರೆ ನಮ್ಮನ್ನು ರೌಡಿಗಳು ಅಂತ ಕರೆದ್ಬಿಡ್ತೀರಾ? ಆಯ್ತು, ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಹಸಿದವ್ರ ಹೊಟ್ಟೆ ತುಂಬಿಸ್ತಕ್ಕಂಥ ಕಾರ್ಯ ಮಾಡಿದೆ. ಯಾವಾಗ ಲಾಕ್ಡೌನ್ ಸಮಯ ನೀವೇನು ಮಾಡಿದ್ರಿ? ಒಂದು ಮಾಡಿದಿರಾ? ಅವ್ರ ಅಭಿಮಾನಿ ಸಂಘಗಳು ಸಮೇತ ಊಟ ಹಾಕಂತ ಕೆಲಸ ಮಾಡಿದಾವೆ. ಅಂದರೆ ದೊಡ್ಡವರು ಹೇಳ್ತಾರೆ, ನಿನಗೆ ಅನ್ನ ಹಾಕಕ್ಕಾಗ್ಲಿದ್ರೂ ಪರವಾಗಿಲ್ಲ, ಅನ್ನ ಹಾಕುವವರ ಮನೆಯನ್ನಾದರೂ ತೋರಿಸು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹೊತ್ತು ಅವರ ಅಭಿಮಾನಿ ಸಂಘದಿಂದ ಎಷ್ಟೋ ಕಡೆ ಊಟ ಹಾಕಿದ್ದಾರೆ, ಅನಾಥಾಶ್ರಮಗಳಿಗೆ ಊಟ ಕೊಟ್ಟಿದ್ದಾರೆ. ನಿಮಗೆ ಅಭಿಮಾನಿ ಸಂಘ ಇದೆಯಾ? ಹೋಗ್ಲಿ, ನೀವು ಮಾಡಿದ್ದೀರಾ? ನಿಮ್ಮಪ್ಪ ಮಾಡಿಟ್ಟು ದುಡ್ಡಿದೆ ಅಂತೇಳಿ ಆಡಿ ಕಾರಲ್ಲಿ ತಿರುಗಾಡಿದ್ರೆ ಅಲ್ಲ ಸ್ವಾಮಿ. ಅವರು ಒಂದು ಮಾತು ಹೇಳ್ತಾರೆ, ಅಂಬಾಸೆಟ್ರಿಂದ ಹಿಡಿದು ಇವತ್ತು ಇದ್ರವರೆಗೆ ಬಂದೀನಿ ಅಂತ. ಅದು ಚಾಲೆಂಜ್. ಆ ಥರ ತಗೊಳ್ಳಿ. ಅದು ಬಿಟ್ಬಿಟ್ಟು ಏನೋ ಒಂದು ಆ ಆಡಿಯೋಗಳು ಮಾಡೋದು ಆಯಿತು. ಆಡಿಯೋ ಅವ್ರದ್ದೇ ಆದ್ರೆ ಏನಂತೆ, ತಪ್ಪೇನಿದೆ? ಒಬ್ಬ ಮನುಷ್ಯ ಬಗ್ಗೋವರೆಗೂ ಮಾತ್ರ ಬಗ್ತಾನೆ, ಕೊನೆಗೆ ಎದ್ದು ನಿಲ್ತಾನೆ. ಆ ಕೆಲಸನ ಅವ್ರು ಮಾಡಿದ್ದಾರೆ, ತೊಂದರೆನೇ ಇಲ್ಲ. ಅವ್ರು ಹೇಳಿದ್ರೆ ಯಾವುದು ತಪ್ಪಿಲ್ಲ. ಆಯಿತು, ನೀವು ಯಾರಿಗೂ ಹೊಡೆದೇ ಇಲ್ವಾ? ಹೊಡೆದವ್ರು ಯಾರು ಬಂದು ಕಂಪ್ಲೇಂಟ್ ಕೊಡಬೇಕಲ್ವಾ? ಆಯ್ತು, ಈಗ ಒಂದು ಚಾಲೆಂಜ್ ಮಾಡೋಣ. ಯಾವುದೋ ಕಾರ್ಮಿಕನ ಮೇಲೆ ಅಥವಾ ಅಭಿಮಾನಿ ಮೇಲೆ ಅಥವಾ ಸೆಕ್ಯೂರಿಟಿ ಮೇಲೆ ಹೊಡೆದ್ರು ಅಂತೇಳಿ ಕೇಸ್ ಕೊಟ್ಟೆ ಅಂತ ಹೇಳ್ತೀರಾ. ಓಕೆ, ಮೊನ್ನೆ ಡಿ ಕೆ ಶಿವಕುಮಾರ್ ಯಾರೋ ಒಬ್ಬರು ಹೊಡೆದ್ರು, ಒಂದು ಕೇಸ್ ಮಾಡಿ. ಸಿದ್ದರಾಮಯ್ಯನೂ ಹೊಡೆದಿದ್ದಾರೆ ಅವ್ರ ಅಭಿಮಾನಿ, ಅವ್ರಿಗೆ ಒಂದು ಕೇಸ್ ಮಾಡಿ. ಅದು ಗಂಡಸ್ತಾನ. ಅದು ಬಿಟ್ಬಿಟ್ಟು ಯಾರ್ದೋ ಒಬ್ಬರದ್ದು ಇಟ್ಕೊಂಡು ಅಲ್ಲಾಡ್ತಾ ಇದ್ದೀರಲ್ಲ, ಅದು ಬಿಡಿ. ಯಾಕೆಂದರೆ ಇದ್ರ ಬಗ್ಗೆ ಬರಬಾರ್ದು, ಇದ್ರ ಬಗ್ಗೆ ಮಾತಾಡಬಾರ್ದು. ನಮ್ಮ ಜನ ನಿಮ್ಗೆ ಯಾಕೆ ಬೇಕು ಅಂತ ಹೇಳ್ತಾರೆ. ಆದರೆ ಒಬ್ಬ ಮನುಷ್ಯನಾಗಿ, ಅದರಲ್ಲೂ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ನಾನು ಸಹ ಒಂದು ಮಾನವೀಯತೆ ಆಧಾರದ ಮೇಲೆ ಅನಾಥಾಶ್ರಮಗಳು ಕಟ್ಕೊಂಡು ಇವತ್ತು ನಾನು ಮಾಡ್ತಾಯಿದ್ದೀನಿ. ಅದ್ರ ಕಷ್ಟ ನಂಗೆ ಗೊತ್ತು. ಬರೀ ಆಯಿತು, ಇವತ್ತು ಈ ದರ್ಶನ್ ಅವ್ರ ಬಗ್ಗೆ ನಾನು ಮಾತಾಡಲ್ಲ. ಒಂದು ಹೇಳಿಕೆ ಕೊಡಿ ಇಂದ್ರಜಿತ್ ಅವರಿಗೆ, ನೇರ ಸವಾಲು. ಒಂದು ಹೇಳಿಕೆ ಕೊಡಿ. ಮೈಸೂರಲ್ಲಿರ್ತಕ್ಕಂಥ ಜೂಗಳಿಗೆ, ಅಥವಾ ಮೈಸೂರು ಬೇಡ, ದರ್ಶನ್ ಅವರು ಕೊಡಿಸಿದ್ದಾರೆ ಈ ಸಲ, ಬೇರೆ ಜೂಗಳಿಗೆ ಪ್ರಾಣಿಗಳು ದತ್ತು ತಗೊಳ್ಳಿ ಅಂತ ಒಂದು ಅನೌನ್ಸ್ ಮಾಡಿ. ನಿಮ್ಮ ಪರವಾಗಿ ಅತಿ ಹೆಚ್ಚು ಜನ ತಗಂದ್ರೆ ನಿಮ್ಮ ಪರವಾಗಿ ನಾವು ಜೈ. ಇಲ್ಲಾಂದರೆ ಲಾಕ್ಡೌನ್ ಸಮಯದಲ್ಲಿ ಬರೀ ಒಂದೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ದು ದತ್ತು ತಗೊಳ್ಳಿ ಅಂತ. 6 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಆಗಿದೆ. ಎಷ್ಟು? 6 ಕೋಟಿಗಿಂತ ಹೆಚ್ಚು. ಒಂದು ಅಲ್ಲಿಗೆ ಅರ್ಥ ಮಾಡ್ಕೋಬೇಕು, ಒಬ್ಬ ನಟನಿಗೆ ಇರ್ತಕ್ಕಂಥ ವ್ಯಾಲ್ಯೂ. ಅವ್ರ ನಟನೋ ಅಥವಾ ಇನ್ನೊಂದು ಅಲ್ಲ ಸರ್, ಆದರೆ ಅವರಲ್ಲಿ ಇರ್ತಕ್ಕಂತಹ ಮಾನವೀಯತೆ ಹೃದಯ, ಅದನ್ನು ನೋಡಬೇಕೇ ವಿನಃ ನಾವು ಬೇರೆದಲ್ಲ. ತುಳಿರಿ ಪರವಾಗಿಲ್ಲ. ಈ ರೀತಿ ತೇಜವಿದೆ. ಪರ್ಸ್ನಲ್ಲು, ಎಲ್ಲೆಲ್ಲೋ ಆಡಿಯೋ, ಅಲ್ಲೆಲ್ಲೋ ಕುಡಿದ್ರು, ಇದು ಮಾಡಿದ್ರು ರೀ. 50-25 ಕೋಟಿದು ಬಂದರೆ ಬರುತ್ತೆ, 25 ಕೋಟಿದು ಲೋನ್ ಬಂದರೆ ಅವ್ರು ಬರುತ್ತೆ, ಅದು ಹೋಗುತ್ತೆ. ಈಗ ಹೇಳ್ತೀನಿ ಕೇಳಿ. ಕನ್ನಡ ಈಗ ಯಾರೋ ಹೋಗಿ ಫಿಲಮ್ ಚೇಂಬರಿಗೆ ಕನ್ನಡ ಪರ ಹೋರಾಟಗಾರರು, ನಾನು ಸಹ ಕನ್ನಡ ಪರ ಹೋರಾಟಗಾರ. ನಾನು ಸಹ ಕನ್ನಡ ಪರ ಹೋರಾಟಗಾರ. ನಾನು ಹೋರಾಟ ಮಾಡಿದಂಥ ಉದಾಹರಣೆ ಭಾಳ ಕೊಡ್ತೀನಿ, ಆಯಿತಾ? ಯಾರು ನೇರವಾಗಿ ಚಾಲೆಂಜು ಬ್ಯಾನ್ ಮಾಡಬೇಕು ಅಂತ ಬಂದಿರಲ್ಲ, ಬನ್ನಿ, ನಾನು ನಿಲ್ತೀನಿ. ನಾನು ಸಹ ಏನು ಪಿತೂರಿಯಾಗಿದೆ ಉಮಾಪತಿ ಮತ್ತು ಇಂದ್ರಜಿತ್ ಲೋಕೇಶ್ ಅವರು ನಿರ್ದೇಶಕ ಸಂಘದ ಸದಸ್ಯರ
ಅಂತೇಳಿ ನಾಳೆ ಬೆಳಗ್ಗೆ ನಾನೇ ಸಹ ಕಂಪ್ಲೇಂಟ್ ಕೊಡ್ತೀನಿ, ನಾನು ಸಹ ಕೊಡ್ತೀನಿ. ಬನ್ನಿ, ಚಾಲೆಂಜ್. ಒಬ್ಬ ಕನ್ನಡ ಪರ ಹೋರಾಟಗಾರರಾಗಿ ನಾನು ಅವತ್ತು ಕೊಟ್ಟಿದ್ದು ಮಂಡ್ಯ ಚುನಾವಣಾ ಸಮಯದಲ್ಲಿ ಯಶ್ ಅವ್ರ ಮೇಲೆ ಮತ್ತೆ ಡಿ ಬಾಸ್ ಮೇಲೆ ಕೊಟ್ಟಿದ್ದೆ. ಏನಂತ? ಚುನಾವಣಾ ಆಯೋಗದ ನೀತಿಯ ಪ್ರಕಾರ ಅಲ್ಲಿ ಚುನಾವಣಾ ಆಯೋಗ ಚುನಾವಣೆ ಮುಗಿಯೋವರೆಗೂ ಆ ಚಲನಚಿತ್ರಗಳು ಓಡಬಾರ್ದು ಅಂತ ಅಷ್ಟೇ, ಬಿಟ್ರೆ ವೈಯಕ್ತಿಕವಾಗಿ ದಾಳಿ ಮಾಡಿಲ್ಲ. ಇವತ್ತು ನೀವು ಮಾಡ್ತಿರ್ತಕ್ಕಂಥದ್ದು ವೈಯಕ್ತಿಕ ದಾಳಿ. ವೈಯಕ್ತಿಕ ದಾಳಿ ನಿಲ್ಲಿಸಿ, ಗಂಡಸ್ತನಕ್ಕಲ್ಲದು. ಸರ್, ಯಾರದು ಹೊಡೆದವ್ರಿಗೆ ಹೆದರಿಕೆ ಇದೆ? ಪ್ರಾಣೇಶ್, ಪ್ರಶಾಂತ್ ಕುಮಾರ್, ಓಕೆ ಅಲ್ವಾ? ಹೊಡೆದವ್ರಿಗೆ ಹೆದರಿಕೆ ಇದ್ರೆ ಒಂದು ಕೇಸ್ ಕೊಡ್ತಾರೆ ಬಿಡಿ. ಏನು ರೌಡಿ ಲಿಸ್ಟ್ರಾ ಇವರು? ಸರ್, ದಯವಿಟ್ಟು ದಿಕ್ ತಪ್ಸಕ್ಕಂತ ಕೆಲಸ ಮಾಡಬೇಡಿ. ನಾವಿಲ್ಲಿ ಹೊಡೆದಾಳ್ತಾ ಇದ್ರೆ ಬೇರೆ ರಾಜ್ಯದವರು ಬಿದ್ದು ನಗ್ತಾರೆ. ಕಲೀರಿ. ಬೇರೆ ರಾಜ್ಯಗಳಲ್ಲಿ ಅವ್ರ ಹೀರೋಗಳನ್ನ ಯಾವ ರೀತಿ ಕಾಪಾಡ್ತಾರೆ, ಅವ್ರು ಎಷ್ಟು ಅಭಿಮಾನ ಇದೆ ಅಂತ. ಅಲ್ಲಿ ಏನು ಮಾಡಿಲ್ಲ ತೊಕ್ಕ. ಆದರೆ ದರ್ಶನ್ ಅವರು ಮಾನವೀಯತೆ ಕಾರ್ಯ ಬಹಳ ಮಾಡ್ತಿದ್ದಾರೆ. ಒಂದೊಂದ್ಸಲಿ ಹೋಗಿ ಸಿದ್ಧಗಂಗಾ ಮಠದಲ್ಲಿ ಕೇಳಿ ಹೇಳ್ತಾರೆ, ಒಂದ್ಸಲಿ ಹೋಗಿ ಮೈಸೂರು ಜೂ ಅಲ್ಲಿ ಕೇಳಿ ಹೇಳ್ತಾರೆ. ಇನ್ನೊಬ್ರು ಯಾರೋ ಆದಿಲ್ ಹೋಗೋದು ದಾಸಪ್ಪ ಹೇಳೋದು ಕೇಳೋದು ಬೇಡ ನಾವು. ನಾನು ಅಷ್ಟು ವಿರೋಧ ಮಾಡೋನು. ಅವರು ಒಂದು ಕರೆಗೆ ನಾನೂ ಸಹ ಮೈಸೂರು ಜೂ ಅಲ್ಲಿ ಒಂದು ಪ್ರಾಣಿ ದತ್ತು ತಗೊಂತೀನಿ. ಅವ್ರು ತನ್ನ ಮನೆಗೆ ತಂದು ಕೊಡು ಅಂತ ಹೇಳಿಲ್ಲ ಸರ್. ಆ ಕಷ್ಟ ಊಟ ಹಾಕೋರಿಗೆ ಮಾತ್ರ ಗೊತ್ತಿರುತ್ತೆ. ನಾನು ಸಹ ಲಾಕ್ಡೌನ್ ಸಮಯದಲ್ಲಿ ಭಿಕ್ಷೆ ಎತ್ತು ಊಟ ಹಾಕಿದ್ದೀನಿ ಪ್ರತಿದಿನ, ಈಗೂ ನಡೀತಾ ಇದೆ. ನನ್ನ ಮೇಲೂ ತಿರುಗಿ ಬೀಳ್ತಿದ್ದಾರೆ, ತೊಂದರೆ ಇಲ್ಲ. ಯಾರ ಕಮೆಂಟಲ್ಲಿ ಬೇಡ ಹೇಳ್ತಿದ್ದೀನಿ, ಸರಿಯಾಗಿ ಮಾತಾಡಿ, ಮರ್ಯಾದೆ ಕೊಟ್ಟು ಮಾತಾಡಿ. ನೀವು ಕೆಟ್ಟದಾಗ ಕಮೆಂಟ್ ಮಾಡಿದ್ರೆ ಅದರ ಅಪ್ಪನಾಗ ನಂಗೆ ಬರುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ, ಯೋಚನೆ ಮಾಡಿ ಕಮೆಂಟ್ ಮಾಡಿ. ಏಕವಚನ ಎಲ್ಲ ಬೇಡ ಅವರಿಗೆ. ಇಂದ್ರಜಿತ್ತು ಗಾಂಡುಗಿರಿ ಅವರೇ ಹೇಳಿದ್ದು. ಇಂದ್ರಜಿತ್ತು ಪಾಪ ಗೊತ್ತಾಗುತ್ತೆ, 2 ದಿನದಲ್ಲಿ ಇವರು ನಿರ್ದೇಶಕರ ಸಂಘದ ಮೆಂಬರ್ಶಿಪ್ ತಗೊಂಡಿದ್ದಾರಾ, ಸದಸ್ಯರಾಗಿದ್ದಾರಾ ನೋಡೋಣ. ಆದರೆ ಇಲ್ಲಿಗೆ ಬಿಟ್ಟರೆ ಸರಿ. ಮತ್ತೇನಂದು ಹೇಳ್ತೀನಿ, ಕನ್ನಡ ಪರ ಹೋರಾಟಗಾರರೇ ಯಾರು ಇವತ್ತು ಹೋಗಿ ಚಲನಚಿತ್ರ ಸಂಘ ಇದು ವಾಣಿಜ್ಯ ಮಂಡಳಿಗೆ ಹೋಗಿ ದೂರು ಕೊಡಕ್ಕೆ ಹೋಗಿದ್ದೀರಾ? ನಿಮ್ಗೆ ಗೊತ್ತಿಲ್ಲ ಅನ್ನೋ ಕಾಣುತ್ತೆ. ಇದು ವಾಣಿಜ್ಯ ಮಂಡಳಿ ಸಂಬಂಧಪಟ್ಟಿದ್ದಲ್ಲ, ಅವರು ವೈಯಕ್ತಿಕ. ಅದು ಅವ್ರು ಹೇಗ್ರಿ ಇದು ಮಾಡ್ತಾರೆ 5 ವರ್ಷ ನಿಷೇಧ? ಅವ್ರೇನು ರೇಪ್ ಮಾಡಿದಾರಾ ಅಥವಾ ಇನ್ನೊಂದು ಏನಾರು ಮಾಡಿದಾರಾ? ಅವರು ವೈಯಕ್ತಿಕ. ಅದು 25 ಕೋಟಿ ಬಂತ, ಅವರು ತೀರಿಸ್ಕೊಂತಾರೋ ಅಥವಾ ಕಟ್ತಾರೋ ಅಥವಾ ಇನ್ನೊಂದು ಲೀಗಲಿಗೆ ಹೋಗುತ್ತೆ. ಅದಕ್ಕೆ ನಮ್ದೇನಿದೆ ಕಡ್ಡಿ ಅಲ್ಲಾಡ್ಸೋಂಥದ್ದು? ಅದು ಬಿಡಬೇಕು. ಅದು ಬಿಟ್ಟು ನಮ್ಮ ಅವ್ರ ಫಿಲಮ್ ಚೆನ್ನಾಗಿದೆಯಾ, ಅವ್ರು ಮಾಡೋ ಕೆಲಸ ಚೆನ್ನಾಗಿದೆಯಾ ನೋಡೋಣ, ಖುಷಿ ಪಡೋಣ. ನಮ್ಮ ವಿರೋಧ ಇದ್ರೆ ನಮ್ಮ ಹತ್ರ ಇಟ್ಕೊಳ್ಳೋಣ. ಏನು ಒಬ್ಬನು ಸಿಕ್ಕಿದಾನಂತೇಳಿ ಹಾಕ್ಯಂದು ಈ ಕಡೆಯಿಂದ ಆಡಿಯೋ ಅಂತ ಈ ಕಡೆಯಿಂದ ಆಡಿಯೋ ಅಂತ ಏನ್ರಿ ಇದು? ಅವ್ರು ಇರಬೇಕೋ ಬೇಡವಾ? ಏನೋ ನೀವು ದರ್ಶನ್ ಪರ ಹೌದಾ ಸರ್? ಒಂದು ಆಕಾಶ್, MD ಆಕಾಶ್, ನಾನು ಆಗ್ಲೇ ಹೇಳ್ತೀನಿ, ಪರ ಅಲ್ಲ ಇದು. ದರ್ಶನ್ ಅನ್ನೋದು ಒಂದು ಆಸ್ತಿ ಕನ್ನಡದ್ದು. ನಮ್ಮ ಕನ್ನಡದಲ್ಲಿ ಇವತ್ತು ಒಳ್ಳೆ ನಟ, ಅವ್ರ ಪರವಾಗಿದ್ದೀನಿ. ತಪ್ಪೇನಿದೆ? ನಮ್ಮನೆಯವ್ರನ್ನ ನಾವು ಇವತ್ತು ಅವ್ರ ಪರವಾಗಿ ನಿಲ್ದೇನೆ ಪಕ್ಕದ ಮನೆ ಅಂಕಲ್ ಪರವಾಗಿ ನಿಲ್ಬೇಕಾ? ದರ್ಶನ್ ಯಾರ್ರೀ?
ನಮ್ಮ ಕನ್ನಡದ ನಟ. ಇವತ್ತು ಅದನ್ನ ಬೇರೆ 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 ದೊಡ್ಡ ಮನೆ ವಿಷಯ ಅಂತೆ ಅದಂತೆ ಎಲ್ಲೆಲ್ಲೋ ತಗಲಕ್ಕ ಹೋಗ್ತಾ ಇರಲ್ಲ ಪಾಪ. ಅವನ ಮೂಲ ಜಾತಿ ಹುಡ್ಕೋಕೆ ಹೋಗ್ತಾ ಇದ್ದೀರಾ? ಏನು ಸರ್ ಇದು? ಸರ್ ಆಕಾಶ್, ನಾನು ಅಭಿಮಾನಿ, ಅವ್ರ ಪರ ನಾನು ಹೇಳ್ತಾ ಇದ್ದೇನೆ ಗೊತ್ತಾ ಸರ್, ದೇವರಂತ ಕೆಲಸ ಮಾಡಿದ್ದಾರೆ ಎಲ್ಲರೂ. ನನ್ನೂ ಸಹ ಪ್ರಚಾರಕ್ಕೋಸ್ಕರ ಊಟ ಕೊಟ್ಟರು ನಾವು. ಆದರೆ ಆ ವ್ಯಕ್ತಿ ಮೂಕ ಪ್ರಾಣಿಗಳನ್ನ ನೋಡಿದಂಥವ್ರು. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಸಹಾಯ ಮಾಡಿ ಬಂದಿದ್ದಾರೆ ಅವರು. ಎಷ್ಟು ಜನ ಹೇಳ್ತಾ ಇಲ್ಲ? ಬುಲೆಟ್ ಪ್ರಕಾಶಿಂದ ಹಿಡಿದು ಎಷ್ಟು ಜನ ಹೇಳಿಲ್ಲ? ಅಂಥ ವ್ಯಕ್ತಿನ ನೀವು ಈ ಥರ ಇನ್ನು ಯಾರು ಬರ್ತಾರ್ರಿ ಕನ್ನಡ ಚಿತ್ರರಂಗಕ್ಕೆ? ಬೆಳೆ 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 ಅಂದರೆ ನಿಮ್ಮ ರಾಜ್ಯಕ್ಕೆ ಕುತಂತ್ರ ಏನೇ ಇರ್ಬೋದು, ಸುಮಲತನ ಪರವಾಗಿದ್ದಾರೆ ಅಂತನೋ ಅಥವಾ ಇನ್ನೊಂದು, ಅದು ಬೇಡ ಸರ್. ಆದರೆ ದಯವಿಟ್ಟು ವೈಯಕ್ತಿಕವಾಗಿ ದಾಳಿ ಮಾಡಬೇಡಿ. ಆ ವೈಯಕ್ತಿಕ ದಾಳಿ ನಾನು ಅನುಭವಿಸಿದ್ದೀನಿ ಸರ್. ನಿಮಗೆ ನಿಜವಾಗ್ಲೂ ಮಾಡೋ ಯೋಗ್ತಿದ್ರೆ ಮಾಡಿ, ಇಲ್ಲಾಂದ್ರೆ ಸುಮ್ಮನಿರಿ ಸರ್ ದಯವಿಟ್ಟು. ಅದು ಬಿಟ್ಬಿಟ್ಟು ಏನ್ರಿ ಇದು? ನಿಜವಾಗ್ಲೂ ನನ್ನ ಪ್ರಕಾರ ದರ್ಶನ್ ಗಂಡಸ್ರಿ ಅಷ್ಟೆಲ್ಲಾದ್ರೂ ಧೈರ್ಯವಾಗಿ ಎದುರಿಸ್ತಾರೆ. ನಮ್ಮಂಥವ್ರು ಅಥವಾ ಇನ್ನೊಂಥರಾಗಿದ್ರೆ ಇನ್ನೇನು ಹಾಕಬೇಕಾಗಿತ್ತೋ, ವಿಷ ಕುಡಿಬೇಕಾಗಿತ್ತೋ ಗೊತ್ತಿಲ್ಲ, ಆ ರೀತಿ ಟಾರ್ಚರ್ ಕೊಡ್ತಾ ಇದ್ದೀರಾ. ಏನಿದು? ಏನು ಸಿಕ್ತು? ಏನು ಸಾಧನೆ ಮಾಡಿದ್ವಿ ನಾವಿಲ್ಲಿ ಹೇಳಿ? ನಿಮ್ಮ ವ್ಯಕ್ತಿಗೆ ಒಂದಿನ ಊಟಕ್ಕಾಗಲಿಲ್ಲ. ಇವತ್ತು ಅಷ್ಟು ಜನಕ್ಕೆ ಹೆಲ್ಪ್ ಮಾಡಿದವರು, ರೈತರ ಪರವಾಗಿ ಉಚಿತವಾಗಿ ರಾಯಭಾರಿ ಆದಂಥವರು, ಜೂ ಅಲ್ಲಿರ್ತಕ್ಕಂಥ ಪ್ರತಿಯೊಂದಕ್ಕೂ ಆಹಾರ ಕೊಟ್ಟಂಥವ್ರು, ನಿಜವಾದ ಇವತ್ತಿನ ಸಮಯದಲ್ಲಿ ಸಿದ್ಧಗಂಗಾ ಸ್ವಾಮೀಜಿ ಬಿಟ್ಟರೆ ಕಣ್ಣೆ ಕಾಣಂಥದ್ದು ನಡೆದಾಡುವ ದೇವರು ಅಂತ ಕರಿಬೇಕಾಗತ್ತೆ ಅವ್ರನ್ನ. ಅದನ್ನೇ ಮಾಡಿ. ಅದು ಬಿಟ್ಬಿಟ್ಟು ಅವರ ವೈಯಕ್ತಿಕ ದಾಳಿ, ನೀವು ಅನ್ಕೊಂಡಿರ್ಬೋದು ಗಂಡ ಹೆಂಡತಿ ಮೊದಲೇ ಜಗಳ ಆಗಿತ್ತು, ಹಿಂಗೇನಾರ ಕಡ್ಡಿ ಅಲ್ಲಾಡಿಸ್ಬಿಟ್ರೆ ಮತ್ತೆ ಹೋಗುತ್ತೆ ಅಂತ. ದಯವಿಟ್ಟು ಆ ಕೆಲಸ ಎಲ್ಲ ಮಾಡೋಕ್ಕೋಗ್ಬೇಡಿ. ಕಾರಣ ನಾನು ಸಹ ಹೋರಾಟದಿಂದನೇ ಬಂದವನು, ಹೋರಾಟ ನೋಡಿಕೊಂಡೇ ಬಂದವನು. ನಾನು ಇಷ್ಟು ದಿನ ಸುಮ್ಮನೆ ಹಾಕಿದ್ದೆ ಅಂದರೆ ಎಲ್ಲೋ ಒಂದು ಕಡೆ ಜಾತಿ ಎಳಿತಾರೆ ಅಥವಾ ಇನ್ನೊಂದು ಏನೋ ಮೂಲ ಹುಡ್ಕಕ್ಕೆ ಹೋಗ್ತಾರೆ ಅನ್ನೋ ಕಾರಣಕ್ಕೆ ಸುಮ್ಮನಿದ್ದೆ. ಆದರೆ ಕನ್ನಡದ ಶಾಲೆ ಹಾಕ್ಕೊಂಡೋಗಿ ಇವತ್ತು ಕಂಪ್ಲೇಂಟ್ ಕೊಟ್ಟು ಬರ್ತೀರಾ, ನಿಷೇಧ ಮಾಡಿ ಬರ್ತೀರಾ ಅಂತ ಹೇಳ್ತಿರಲ್ಲ ಕನ್ನಡ ಪರ ಹೋರಾಟಗಾರರೇ, ಯಾವ ನೈತಿಕತೆ ರೀ ನಿಮ್ಮದು? ಯಾವ ಹೋರಾಟ ಮಾಡಿದ್ರಿ ನೀವು? ನಾನು ಒಕ್ಕೂಟದಲ್ಲಿದ್ದೀನಿ, ಪ್ರತಿಯೊಂದರಲ್ಲಿದ್ದೀನಿ. ಯಾರ್ರಿ ಬೇಕಾಯ್ತು? ಅವ್ರ ನಿಷೇಧ 5 ವರ್ಷ ಮಾಡಿ ನೀವು ದರ್ಶನ್ ಹೆಸರಲ್ಲಿ ಆಕ್ಟಿಂಗ್ ಮಾಡ್ತೀರಾ? ಅವ್ರ ಜೊತೆ ಅಗ್ರಿಮೆಂಟ್ ಆಗಿದ್ದಲ್ಲ ನೀವು ಮಾಡ್ತೀರಾ? ಎಷ್ಟೋ ಚಿತ್ರಕ್ಕೆ ಅಗ್ರಿಮೆಂಟ್ ಆಗಿದ್ದಲ್ಲ ನೀವು ಮಾಡ್ತೀರಾ? ನಿಮ್ಮಂಥವ್ರಿಂದನೇ ಸರ್ ನಾಚಿಕೆ ಆಗ್ಬೇಕು ನಮಗೆಲ್ಲ. ಯಾಕೆಂದರೆ ಕನ್ನಡ ಪರ ಹೋರಾಟಗಾರರು ಅಂದ್ರೆ ಇವತ್ತು ಒಳ್ಳೆಯ ಹೆಸರಿದೆಯಲ್ಲ ನಿಮ್ಮಂಥವ್ರಿಂದನೇ. ಹೇಗೆ ನಿಷೇಧ ಮಾಡ್ತಾರೆ? ತಾಕತ್ತಿದೆಯಾ ಅವರಿಗೆ? ಆ ಗಂಡಸ್ತನ ಇದೆಯಾ? ಮಾಡಲಿ ನೋಡೋಣ. ಒಂದು ಸಲಿ ನನ್ನ ಹೋರಾಟ ನೋಡ್ಕೊಂಬನ್ನಿ ಒಂದ್ಸಲಿ. ಬರೀ ತಮಿಳ್ನಾಡಲ್ಲಿ ಕನ್ನಡದ ಬಾವುಟ ಕಟ್ಟಿಗೆ ಹೋಗಿದ್ದು ಕೊಡಿತಾ ಇದ್ದಾಗ ನುಗ್ಗಿದಂಥವ್ರು ನಾವು ಹೋರಾಟ. ಗುಬ್ಬಿಯಲ್ಲಿ ಅಜ್ಜಿ ತೋಟ ಕಡ್ದಾಗ ಹೋರಾಟ ಮಾಡಿದವ್ರು ನಾವು. ಇವತ್ತು ಇದು ಯಾವುದು ಚಿತ್ರ ಸ್ಟಾಪ್ ಇದು 5 ವರ್ಷ ನಿಷೇಧ ಮಾಡಿ ಅಂತ ಹೋರಾಟ ಮಾಡಕ್ಕೆ ಹೋಗಿದ್ದೀರಾ? ಸಿಗ್ತಲ್ಲ ಪ್ರಚಾರ? ಮನೆ ಮೇಲೆ ಕೇಳಿ ಆಯ್ತಾ, ಹೋಗಿ ಆರಾಮಾಗಿ ಮನೆ ಮೇಲೆ ಕೇಳಿ. ಶಾಲಾ ಕಿತ್ತಕ್ಕೂ ಸಾರ್ಥಕ ಆಯಿತು.
ನಿಜವಾಗಲೂ ಕನ್ನಡ ಪರ ಹೋರಾಟಗಾರರು. ಕನ್ನಡದ ನಟರ ಬಗ್ಗೆ ಇರಬೇಕೇ ವಿನಃ ನಿಮ್ಮ ಪ್ರಚಾರದ ತೆವಲಿಗೆ ಯಾರನ್ನೂ ಎಳೆಯಕ್ಕೆ ಹೋಗಬೇಡಿ. ಎಳೆದ್ರೆ ಮುಂದ ಸರಿ ಬರಲ್ಲ. ಸರ್, ಅನ್ನ ಹಾಕವನಲ್ಲ ಸರ್, ಅದಕ್ಕೆ ನೋವಾಗ್ತಾರದು. ಯಾರು ಅನ್ನ ಹಾಕುವ ದೇವರು ಹೇಳಿದ್ದು? ಸಂತೋಷ್, ಅನ್ನ ಹಾಕುವ ದೇವರು ಅಂತಲ್ಲ, ಅದು ಆ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್. ಆ ಕಷ್ಟ ಎಷ್ಟು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯಾಕೆ ಸರ್? ಜಾತಿ ಇಲ್ಲ ಅಂತನ, ಅಥವಾ ಹಿಂದ್ಗಡೆ ಯಾರಿಲ್ಲ ಅಂತನ, ಅಥವಾ ಬೆಳೀತಿದಾರಂತನ, ಇದರಿಂದ ಯಾರು ಇದ್ದಾರೋ, ಯಾವ ರಾಜಕೀಯ ಪಕ್ಷದವ್ರು ಇದ್ದಾರೋ ಗೊತ್ತಿಲ್ಲ. ಆದರೆ ನೇರವಾಗಿ ಬಂದು ಎದುರಿಸತಕ್ಕಂಥ ತಾಕತ್ತಿಲ್ಲ ಅಂತ ಅಷ್ಟೇ. ನಾಯಿ ನರಿಗಳೆಲ್ಲ ಇವತ್ತು ಬಂದು ಅವ್ರ ಪರವಾಗಿ ಅವ್ರ ವಿರುದ್ಧ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ತೊಂದರೆ ಇಲ್ಲ, ನಾವಿದ್ದೀವಿ. ನಾನು ಕನ್ನಡ ಪರ ಹೋರಾಟಗಾರ. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಮ್ಮ ಹೆಮ್ಮೆಯ, ಅದರಲ್ಲೂ ಮನುಷ್ಯತ್ವ ಇರ್ತಕ್ಕಂತಹ ಒಬ್ಬ ನಟ ಡಿ ಬಾಸ್. ಭಾಳ ಜನ ಇದ್ದಾರೆ ನಮ್ಮಲ್ಲಿ, ಭಾಳ ಜನ ಇದ್ದಾರೆ. ಅದರಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಮಾನವೀಯತೆ ಇರುತ್ತೆ, ಅದು ಇವರಿಗಿದೆ. ದಿವ್ಯ ನಾಯಕ್ ಮಾಧ್ಯಮಗಳಿಗೆ ಏನಂತೆ, ಮಾಧ್ಯಮಗಳಿಗೆ ನೀವು ಹೇಳಿದ್ರೆ ಕೇಳ್ತಾರೆ, ಅವ್ರು ಹೇಳಿದ್ರೆ ಕೇಳ್ತಾರೆ. ಇವತ್ತು ಎಲ್ಲೋ ಒಂದು ಕಡೆ ಕುತ್ಕೊಂಡು ಮಾತಾಡತಕ್ಕಂಥದ್ದಲ್ಲ ಸರ್ ಇದು. ಅವ್ರ ಪರವಾಗಿ ನಿಲ್ಲಬೇಕಾಗುತ್ತೆ. ಪ್ರತಿಯೊಬ್ಬರು ದರ್ಶನ್ ಅವ್ರ ಪರವಾಗಿ ನಿಲ್ಲಬೇಕಾಗುತ್ತೆ. ನಿಲ್ಲೋಣ, ನಿಲ್ಲೇಬೇಕು. ಯಾಕೆಂದರೆ ಎಲ್ಲೋ ಒಂದು ಕಡೆ ನಮ್ಮವ್ರನ್ನೇ ನಾವು ತುಳಿತಾ. ಅದೇ ತಮಿಳ್ನಾಡಲ್ಲೋ, ಆಂಧ್ರದಲ್ಲೋ, ಮಲಯಾಳಲ್ಲೋ ಈ ಥರ ಆಗಿದ್ರೆ ಬಿಡ್ತಾ ಇದ್ರ, ಮನೆ ನುಗ್ಗಿ ಹೊಡಿತಾ ಇದ್ರು. ನಿನ್ನೆ ಏನೋ ಇಂದ್ರಜಿತ್ ಲಂಕೇಶ್ ಅವರು ಒಂದು ಮೀಡಿಯಾದಲ್ಲಿ ಮಾತಾಡ್ತಾ ರೌಡಿಗಳು ಅಂತ ಕರೆದ್ರು. ಅಭಿಮಾನಿಗಳನ್ನ ರೌಡಿಗಳು ಅಂತ ಕರೆದಂಥ ಮೊದಲ ಏಕೈಕ ವ್ಯಕ್ತಿ ನಮ್ಮ ಇಂದ್ರಜಿತ್ ಲಂಕೇಶ್ ಅವರು. ಆ ಮಾತು ವಾಪಸ್ ತಗೋಬೇಕು. ಇದನ್ನ ಇಲ್ಲಿ ನಿಲ್ಲಿಸ್ಬೇಕು. ನಿಲ್ಲಿಸಿಲ್ಲ ಅಂತಂದರೆ ಕನ್ನಡ ಪರ ಹೋರಾಟಗಾರರ ಅಲ್ದೇನೆ ಆ ಶಾಲ್ ತೆಗೆದಿಟ್ಟು ನಿಮ್ಮ ವಿರುದ್ಧ ನಾವು ಹೋರಾಟ ಮಾಡಬೇಕಾಗುತ್ತೆ, ಬಿಟ್ಟು ಬಿಡಬೇಕಾಗುತ್ತೆ. ದಯವಿಟ್ಟು ಎಲ್ಲರೂ ಸಹ ದರ್ಶನ್ ಅವರ ಪರವಾಗಿ ನಿಲ್ಲೋಣ. ಏನಾಗುತ್ತೋ ನೋಡೋಣ. ಅದೇನೇ ಆದರೂ ನಾನಿದ್ದೀನಿ, ನಾನು ನೋಡ್ಕೊಳ್ತೀನಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.